ಹೊಸ ಉತ್ಪನ್ನಗಳ ಬಿಡುಗಡೆಯ ಜೊತೆಗೆ ಮಾರುಕಟ್ಟೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ವಿಶೇಷ ವ್ಯವಹಾರ ಮೇಳ ಈ ಬಾರಿಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಜಾತ್ರೋತ್ಸವಕ್ಕೆ ಮೆರುಗು ನೀಡಲಿದ್ದು ಏಪ್ರಿಲ್ 14ರ ಗುರುವಾರ ಸಂಜೆ 5:30ಕ್ಕೆ ದೇವಸ್ಥಾನದ ಸಭಾಭವನದಲ್ಲಿ ಪ್ರಥಮ ಮಹಡಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯ ತಿಳಿಸಿದ್ದಾರೆ. ವ್ಯವಹಾರ ಮೇಳ ನಡೆಯುವ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನೂತನ ಉತ್ಪನ್ನಗಳ ಮಾರುಕಟ್ಟೆಗೆ ಪರಿಚಯಿಸುವ ಜೊತೆಗೆ ಕೆಲವೊಂದು ಉತ್ಪನ್ನಗಳನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳುವ ಅವಕಾಶವನ್ನು ಈ ವಿಶೇಷ ಮಳಿಗೆಯಲ್ಲಿ ಮಾಡಲಾಗಿದೆ ಎಂದು ಹೇಳಿದರು. ಇದರಲ್ಲಿ ಹೊಸ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಲಿಕ್ಕೆ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಇದೆ. ಹಾಗೆ ನಮಗೆ ಈ ಸಂದರ್ಭದಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ MBA ಸ್ಟೂಡೆಂಟ್ಸ್ ನಮ್ಮೊಟ್ಟಿಗೆ ಭಾಳ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪ್ರಾಜೆಕ್ಟ್ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಎರಡು ಸಂಸ್ಥೆಗಳು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹಾಗೂ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ MBA ವಿಭಾಗ ಕೈ ಜೋಡಿಸಲಾಗಿದೆ. ಅವರ ವಿಶೇಷ ಈ ಕೆಲವು ಪ್ರಾಡಕ್ಟ್ಗಳನ್ನು ಆ ವಿಷಯಗಳನ್ನು ಈ ಸ್ಟಾಲ್ಗಳ ಜೊತೆ ಸೇರಿಕೊಂಡು ಅದನ್ನು ಪ್ರಮೋಷನ್ ವಿಷಯದಲ್ಲಿ ಹೇಗೆ ಮಾಡ್ಬೋದು ಅಂತೇಳುವಂಥದ್ದನ್ನು ಅವರು ಕಲಿತುಕೊಳ್ಳೋದು, ಹಾಗೆ ಇಲ್ಲಿಯ ಯಾರು ವ್ಯವಹಾರಸ್ಥರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅವರ ಕೈಯಿಂದ ಕಲಿತುಕೊಳ್ಳುವಂಥ ವಿಶೇಷವನ್ನು. ಯಾಕೆಂದರೆ ಪ್ರಾಜೆಕ್ಟಾಗಿ ಮಕ್ಕಳು ಕಲಿತಾಗ, ಗ್ರೌಂಡ್ ಲೆವೆಲ್ನಲ್ಲಿ ಕಲಿತಾಗ ಅದು ಹೆಚ್ಚು ಪ್ರಾಕ್ಟಿಕಲ್ ಆಗಿ ಕಲಿತಾಗ ಅದು ಹೆಚ್ಚು ಅನುಭವಕ್ಕೆ ಬರ್ತದೆ, ಹೆಚ್ಚು ಉಪಯೋಗಕ್ಕೆ ಬರ್ತದೆ. ಸೊ ಆ ನಿಟ್ಟಿನಲ್ಲಿ ಆ ಮಕ್ಕಳನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸೇರಿಸಿಕೊಳ್ಳಲಾಗಿದೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರವೀಂದ್ರನಾಥ್ ರೈ ಬಳ್ಳಮಚ್ಚಲು ಮಾತನಾಡಿ, ಹೊಸ ಚಿಂತನೆಯೊಂದಿಗೆ ಈ ವಿಶೇಷ ವ್ಯವಹಾರ ಮಳಿಗೆಯನ್ನ ಈ ಬಾರಿ ಜಾತ್ರೋತ್ಸವದಲ್ಲಿ ತೆರೆಯಲಾಗುವುದೆಂದು ಹೇಳಿದರು. ಪುತ್ತೂರು ವ್ಯಾಪಾರ ಮೇಳ ಅಂತ ನಾವೊಂದು ಹೊಸ ಚಿಂತನೆಯೊಂದಿಗೆ ಈ ಸಲದ ಜಾತ್ರೋತ್ಸವವನ್ನು ವೈಭವಯುಕ್ತವಾಗಿ ಆಚರಿಸಬೇಕಂತ ಆಲೋಚನೆ ಮಾಡಿ ಅದರಲ್ಲಿ ಇಷ್ಟರವರೆಗೆ ಮುಂದುವರಿದು ಇನ್ನು ಮುಂದಕ್ಕೆ ನಾಳೆ 14ನೇ ಏಪ್ರಿಲ್ 2022 ಮಾನ್ಯ ಶಾಸಕರ ಹಸ್ತದಿಂದ ಉದ್ಘಾಟನೆಗೊಂಡು ಮುಖ್ಯವಾಗಿ DCC ಬ್ಯಾಂಕ್ ಮತ್ತು ಹೊಂಡಾ ಕೃಷಿ ಇಕ್ವಿಪ್ಮೆಂಟ್ಸ್, ಗಾಂಧಿ ಶರ್ಟ್ಸ್, ನಂದಿನಿ ಐಸ್ ಪಾರ್ಲರ್, ಮಿಲ್ಕ್ ಪಾರ್ಲರ್, ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮತ್ತು GM ಪಿಕಲ್ಸ್, ಕ್ಯಾಂಪ್, ಸ್ವಸ್ತಿಕ್ ಸ್ಕೂಟರ್ಸ್, ಬ್ಯಾಟ್ರಿನ ಸ್ಕ್ರಂಚಿ, ಮುಳಿಯದವರ ಫ್ರಾಂಚೈಸಿ, ಮ್ಯಾಜಿಕ್ ಫುಡ್, ST ಫ್ಯೂಲ್, ಮಸಾಲ ಮತ್ತು ವಿಜಯ ಬ್ಯಾಂಕ್ ಅಂದರೆ ಈಗ ಬ್ಯಾಂಕ್ ಆಫ್ ಬರೋಡಾ, ಟವರ್ ಫ್ಯಾನ್, ರಾಗಿ. ವ್ಯವಹಾರ ಮಳಿಗೆಯ ರೂವಾರಿ ಸೀತಾರಾಮ್ ರೈ ಕೇದಂಬಾಡಿಗುತ್ತು ಮಾತನಾಡಿ, ಗುರುವಾರ ಸಂಜೆ 5:30ಕ್ಕೆ ಪ್ರತಿ ಮಳಿಗೆಯಲ್ಲಿ ಮಾಲಕರನ್ನೊಳಗೊಂಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸದಸ್ಯರು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ತೆಂಗಿನಕಾಯಿ ಒಡೆದು ಬಳಿಕ ಭಜನಾ ತಂಡದೊಂದಿಗೆ ಚಂಡೆ ವಾದ್ಯದೊಂದಿಗೆ ವ್ಯವಹಾರ ಮಳಿಗೆಗೆ ಆಗಮಿಸಿ ಅಲ್ಲಿ ಮಳಿಗೆಯ ಮಾಲಕರಿಂದ ಮಳಿಗೆಗಳನ್ನು ಉದ್ಘಾಟನೆಗೊಳಿಸಲು ಅವಕಾಶವನ್ನ ನೀಡಲಾಗಿದೆ. ಶ್ರೀ ಕ್ಷೇತ್ರ ಕರಿಂಜಿಯ ಶ್ರೀ ಮುಕ್ತಾನಂದ ಸ್ವಾಮೀಜಿ ಮಳಿಗೆಗೆ ಚಾಲನೆಯನ್ನ ನೀಡುವರು. ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಜೀವ ಮಠಂದೂರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ್ ಪ್ರಸಾದ್ ಮುಳಿಯ, ಸದಸ್ಯರು ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಈ ವರ್ಷ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂಥ ಪುತ್ತೂರು ವ್ಯವಹಾರ ಮೇಳದ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವೊಂದು ಸಣ್ಣ ರೀತಿಯಿಂದ ಆಯೋಜನೆ ಮಾಡಿದ್ದೇವೆ. ಈ ವ್ಯವಹಾರ ಮೇಳದ ಉದ್ಘಾಟನೆಯನ್ನು ಮೂಡುಬಿದ್ರೆ ಕರಿಂಜೆ ಕ್ಷೇತ್ರದ ಮಠಾಧೀಶರಾದ ಸ್ವಾಮೀಜಿಗಳು ಆಗಮಿಸಿ ಉದ್ಘಾಟನೆಗೆ ಸಹಕಾರ ಕೊಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ಮಾನ್ಯ ಶಾಸಕರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮುಳಿಯ ಕೇಶವ ಪ್ರಸಾದ್ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆಲ್ಲರೂ, ಹಾಗೆ ಇದರೊಟ್ಟಿಗೆ ಮಾನ್ಯ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಇವರು ಆಗಮಿಸಲಿಕ್ಕಿದ್ದಾರೆ. ಹಾಗೂ ಎಲ್ಲ ಊರಿನ ಹೆಚ್ಚಿನ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಲಿಕ್ಕಿದ್ದಾರೆ. ಇದರೊಟ್ಟಿಗೆ ಎಲ್ಲ ಮೈಸೂರು, ಬೆಂಗಳೂರು, ಬೀದರ್, ಗದಗ ಎಲ್ಲ ನಮ್ಮ ರಾಜ್ಯದ ಮೂಲೆಗಳಿಂದ ಎಲ್ಲ ಸ್ಟಾಲ್ನ ಸಮಿತಿಯ ಸದಸ್ಯರನ್ನು ಸೇರಿಸಿಕೊಂಡು ಈ ಉದ್ಘಾಟನೆಯನ್ನು ವಿಜೃಂಭಣೆಯನ್ನು ನೆರವೇರಿಸಲಿಕ್ಕೆ ಆ ಒಂದು ರೂಪುರೇಷವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ
ಸ್ಟಾಲನ್ನು ವೀಕ್ಷಣೆ ಮಾಡಲಿಕ್ಕೆ ಹಾಗೂ ಅವರಿಗೂ ಒಂದು ವಿಶೇಷವಾಗಿ ಇದನ್ನು ಪ್ರತಿ ಸ್ಟಾಲನ್ನು ಉದ್ಘಾಟನೆ ಮಾಡಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ಅವರಿಗೂ ಅವಕಾಶವನ್ನು ನೀಡಲಿಕ್ಕೆ ಸಮಿತಿಯಿಂದ ಅವಕಾಶವನ್ನು ಕೊಡ್ತೇವೆ. ಇಷ್ಟು ಈ ಕಾರ್ಯಕ್ರಮದ ರೂಪುರೇಷವನ್ನು ಆಯೋಜನೆ ಮಾಡಿದ್ದೇವೆ. ಇದನ್ನು ನಾಳೆ ಸಾಧಾರಣ 5ರಿಂದ 5:30 ಗಂಟೆಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇದನ್ನು ಆಯೋಜನೆ ಮಾಡಲಿಕ್ಕೆ ನಾವು ಎಲ್ಲ ರೂಪುರೇಷವನ್ನು ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಶೇಖರ್ ನಾರಾವಿ, ಉಪಸಮಿತಿಯ ಸಂಘಟಕ ಜಗದೀಶ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.